ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿರುವ ಹಿರೇಬಂಡಾಡಿ ಉಳತೋಡಿ ಶ್ರೀ ಷಣ್ಮುಖ ದೇವಸ್ಥಾನದ ನವೀಕರಣದ ಕೆಲಸ ಕಾರ್ಯಗಳು ಅಂತಿಮ ಹಂತಕ್ಕೆ ತಲುಪಿದೆ. ಫೆಬ್ರವರಿ 21 ರಿಂದ ಮಾರ್ಚ್ 1 ರವರೆಗೆ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಈಗಾಗಲೇ ಸಿದ್ಧತಾ ಕಾರ್ಯ ಭರದಿಂದ ನಡೆಯುತ್ತಿದೆ. ಉಳತೋಡಿ ಶ್ರೀ ಷಣ್ಮುಖ ದೇವಸ್ಥಾನವು ಕುಮಾರಧಾರಾ ನದಿಯ ದಡದಲ್ಲಿದ್ದು ಸುಮಾರು 400 ವರ್ಷಗಳ ಇತಿಹಾಸವಿದೆ. ಹಿರಿಯರು ಪುತ್ರ ಸಂತಾನಕ್ಕೋಸ್ಕರ ಕಟ್ಟಿದ ದೇವಸ್ಥಾನದಲ್ಲಿ ಅಭಯ ಹಸ್ತವನ್ನು ಹೊಂದಿರುವ ಸುಂದರವಾದ ಶ್ರೀ ಸುಬ್ರಹ್ಮಣ್ಯ ಮೂರ್ತಿ ಇದೆ. ಇಡೀ ಗ್ರಾಮವನ್ನು ನೋಡುತ್ತಿರುವ ಪ್ರಧಾನ ದೇವರಾದ ಶ್ರೀ ಸುಬ್ರಹ್ಮಣ್ಯ ಹಾಗೂ ಶ್ರೀ ಮಹಾಗಣಪತಿ ದೇವರು, ಶ್ರೀ ನಾಗದೇವರು ಮತ್ತು ಧರ್ಮ ಸಾನ್ನಿಧ್ಯಗಳು ಭಕ್ತರ ಅಭೀಷ್ಟವನ್ನು ನೆರವೇರಿಸಿದೆ. ಅಲ್ಲದೆ ಈ ದೇವಾಲಯವು ಗ್ರಾಮ ದೇವಸ್ಥಾನವಾಗಿದ್ದು ಗ್ರಾಮಸ್ಥರು ನಿತ್ಯ ಆರಾಧಿಸುವ ದೇವರಾಗಿರುತ್ತಾರೆ. ಹಿಂದೆ ತೋಳ್ಪಡಿತ್ತಾಯ ಮನೆತನದವರು ನಿರ್ಮಿಸಿರುವ ಈ ದೇಗುಲವು ಮುಂದೆ ಗ್ರಾಮ ದೇವಸ್ಥಾನವಾಗಿ ಊರ ಪರವೂರ ಭಕ್ತರಿಂದ ಆರಾಧಿಸಲ್ಪಡುತ್ತಿದೆ. ಊರದ ಭಕ್ತಾದಿಗಳನ್ನ ಸಹಕಾರದ್ದು ಅಪೇಕ್ಷೆದಂತೆ ಜೀರ್ಣೋದ್ಧಾರ ಅಂದು ಅವೇ ರೀತಿ ಬ್ರಹ್ಮಕಲಶೋಗ್ಲ ಊರ್ದ ಮಾತಾ ಭಕ್ತಾದಿಲು ಅಂಚನೆ ಜವನೇರು ವಿಶೇಷ ಹುಮ್ಮಸ್ಸದು ಸಕಲ ಕಾರ್ಯಗಳನ್ನ ನಡಪ ಹೊಂದಿಲ್ಲೇರು ಅಂಚನೆ ಈ ಕೊಡ್ತರು ಸಮಾಧಾನ ಬರ್ಪಣಾಕ್ಲು ಅಂಚನೆ ಬೇತೆ ಬೇತೆ ರೀತಿಯಲ್ಲಿ ಸಹಕಾರ ಕೊಟ್ಟ ಮಾತ್ರೆಗಳ ದೇವರು ಆಯುರಾರೋಗ್ಯವನ್ನು ಕೊರಡು. ಈ ದೇವಸ್ಥಾನವು 2001ರಲ್ಲಿ ಪುನಃ ಜೀರ್ಣೋದ್ಧಾರಗೊಂಡ ದೇವಾಲಯವು ಗ್ರಾಮಸ್ಥರ ಒಗ್ಗೂಡುವಿಕೆಯಿಂದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಬಹು ವಿಜೃಂಭಣೆಯಿಂದ ನೆರವೇರಿತು. ಇದೀಗ ಈ ದೇವಳವು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುತ್ತದೆ. ಬ್ರಹ್ಮಕಲಶವು ಜರುಗಿ ಇದೀಗ 17 ವರ್ಷಗಳು ಸಂದಿವೆ. ಇದೀಗ ದೇವಸ್ಥಾನವು ಜೀರ್ಣೋದ್ಧಾರಗೊಳ್ಳುತ್ತಿದೆ. ಇದರಲ್ಲಿ ಶಿಲಾಮಯ ಗುಡಿ, ನಮಸ್ಕಾರ ಮಂಟಪ ಹಾಗೂ ಸುತ್ತು ಗೋಪುರಕ್ಕೆ ಸುಮಾರು 2,50,00,000 ರೂಪಾಯಿ ಖರ್ಚಿನಲ್ಲಿ ರಚಿಸಲಾಗಿದೆ. 400 ವರ್ಷದ ಇತಿಹಾಸ ಇತ್ತು ಮುಂಚಿನ ಈ ಉಳತೋಡಿ ಷಣ್ಮುಖ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಐತಾನೆ ಮುಗಿಯೊಂದು ಬರ್ತಂಡು ನಾನು ಫೆಬ್ರವರಿ 21 ತಾರೀಕು 1 ತಾರೀಕು ಮುಟ್ಟದ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆ ನಡಪೆರಂಡು ನೆಕ್ ಊರ ಪರವೂರ ಮಾಣಿಯರಿನ ಮಾತ್ರೆಯನ್ನ ಎಂಕ್ಲ ಹೆಚ್ಚಿನ ಸಂಖ್ಯೆಡು ಇಡೆಗೆ ಆಮಂತ್ರಣ ಮಲ್ತಂದು ಎಂಕ್ಲ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಲ್ತು ಕೊರಡು ಬಂದು ಮಾತಾಡಲ್ಲ ವಿನಂತಿ ಮಲ್ತಂದು ಆ ಸುಬ್ರಹ್ಮಣ್ಯ ದೇವರನ್ನ ಅನುಗ್ರಹ ನಟಂದು ಈ ದೇವಸ್ಥಾನಕ್ಕೂ ಊರದ ಮಾತ ಭಕ್ತರೆಲ್ಲ ಸಹಕಾರ ಕೊಡ್ತೀರಿ. ಅಕ್ಕಲ ನೇತೃತ್ವಡು ಊರದ ಎಂಕಲ್ನ ಕಮಿಟಿ ಅಕ್ಕಲ ನೇತೃತ್ವಡು ಇರುವ 23 ಉಪಸಮಿತಿ ಮಂತ ಅಕ್ಕಲ ಮಾಂತೆಲ್ಲ ರಾತ್ರಿ ಪಗಲು ಭಾರಿ ಹೊರಡುದ ಕೆಲಸ ಮಾಡ್ತೊಳ್ಳೇರು. ಪ್ರತಿ ಆದಿತ್ಯವಾರಲ್ಲ 300-400 ಜನ ಈಗ ಸೇರಿದು ಮಹಿಳೆಯರು ಮಹಿಳೆಯರು ಮತ್ತು ಸೇರಿ ಕೆಲಸ ಮಾಡ್ತೊಳ್ಳೇರು. ಅದೇ ರೀತಿ ಚಪ್ಪರ ವ್ಯವಸ್ಥೆ ರಾತ್ರಿ ಬಂತು 100 ಜನ ಚಪ್ಪರ ವ್ಯವಸ್ಥೆ ರಾತ್ರಿ ಬಂತು. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರ ಉಪಸ್ಥಿತಿಯಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ಈ ದೇವಸ್ಥಾನದ ಗೋಪುರದ ಕೆತ್ತನೆ ಕೆಲಸಗಳೆಲ್ಲ ಮುಕ್ತಾಯದ ಹಂತದಲ್ಲಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಕೆಲಸ ಕಾರ್ಯಗಳು ನಡೆದು ಫೆಬ್ರವರಿ 21 ರಿಂದ ಶ್ರೀ ದೇವಳದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಇನ್ನೊಂದು ವಿಶೇಷತೆ ಎಂದರೆ ಈ ದೇವಳದ ಜೀರ್ಣೋದ್ಧಾರದ ಕಾರ್ಯಕ್ರಮ ಊರಿನ ಭಕ್ತರೆಲ್ಲರೂ ಅತಿ ಭಕ್ತಿಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾತ್ರವಲ್ಲದೆ ಫೆಬ್ರವರಿ 21 ರಿಂದ ಮಾರ್ಚ್ 1 ರವರೆಗೆ ನಡೆಯುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಊರಿನ ಭಕ್ತರು ಒಂದೇ ಸಮವಸ್ತ್ರದಲ್ಲಿ ಮಿಂಚಲಿದ್ದಾರೆ. ಎಂಜಾಯ್ ಯೂನಿಫಾರ್ಮ್ ಮಾಡಿಕೊಂಡು ಸಂಕಲ್ಪ ಅಂತದ್ದು ಇಡೀ ಅಲ್ಪ ಬೈಲುವಾರ ಸಮಿತಿ ಮೀಟಿಂಗ್ ಅಂತ ಏತು ಎಂಕ್ಲೆ ಪ್ರಕೃತರಿಗೆ ಬತ್ತೊಂದು ಬಂಡ ಇನಿಕಾನಾಗ 780 ಸೀರೆ ಬಟ್ಟೋಡಿ ಹಾಕಿದ್ರು. ಎಂಕ್ಲೆ ಆ ಬ್ರಹ್ಮರ್ಷಿದ 3 ಜನ ಅವೇ ಸೀರೆಯನ್ನು ತುತ್ತೊಂದು ಬತ್ತದು ಮತ್ತು ಕೆಲಸ ಮಾಡಿಕೊಡುವ ಉದ್ದೇಶ. ಅವತ್ತೊಂದು ಎಂಕ್ಲಿಗೆ ಜವಣರಿಗೆ ಎಂಕ್ಲೆ ಉರ್ದಕ್ಲಿ ಬುಲ್ದಂಡಿ ಬುಲ್ದು ವೇಷ್ಟಿ ಕೆಂಪುದ ಶಾಲು ಒಂದು ಎಂಕ್ಲೆ ಯೂನಿಫಾರ್ಮ್ ಒಂದು ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟದು. ಒಂದು ಫೆಬ್ರವರಿ 2020 ಫೆಬ್ರವರಿ 21 21 ಮಟ್ಟ ಬ್ರಹ್ಮಹರ್ಷ 5 ಬುಕ್ಕ 2 ದಿನ ಜಾತ್ರೆ ಗಂಟೆ ಮಲ್ತ ಕೆಮ್ಮುಂಜೆ ನಾಗೇಶಾಂತಿಗಳನ್ನ ದಿವ್ಯ ಹಸ್ತರು ಈ ಬ್ರಹ್ಮಹರ್ಷ ಕೆಲಸ ಇದೇ ರೀತಿ ನಡಪುಣ ಆಶಾಭಾವನೆ ಎಂಕ್ಲೆ ಉಂಟು. ಅದೇ ರೀತಿ ಜೀರ್ಣೋದ್ಧಾರಗೂ ಊರದಾಗಲ ಫುಲ್ ಸಹಕಾರ ಇರ್ತಿದ್ದು ಆಗಲನ್ನ ದೇಣಿಗೆ ಎಡ್ಡೆ ರೀತಿ ಬತ್ತೊಂದುಂಟು ಮುಲ್ಪಾಪಣ ಜೀರ್ಣೋದ್ಧಾರ ಕೆಲಸ ವ್ಯವಸ್ಥಿತ ರೀತಿ ಆತು ದೇವರನ್ನ ಅನುಗ್ರಹ ಎಂಕಲೆ ಮಾತ್ರ ಉಂಟು ಮಾಡ್ಪಣ ಅಪೇಕ್ಷೆ ಎಂಕಲೆ ಉಂಟು.
ಹಿರೇಬಂಡಾಡಿ ಉಳತೋಡಿ ಶ್ರೀ ಷಣ್ಮುಖ ದೇವಸ್ಥಾನ ನವೀಕರಣಗೊಂಡು ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಊರಿನ ಮತ್ತು ಪರ ಊರಿನ ಭಕ್ತರು ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಉಪ್ಪಿನಂಗಡಿ.